ದುಡ್ಡೇ ದೊಡ್ಡಪ್ಪ ಅನ್ನೋರಿಗೆ ನಮ್ಮಲ್ಲೇನೂ ಕೊರತೆ ಇಲ್ಲ. ಕೆಲವರು ಕಠಿಣ ಪರಿಶ್ರಮದಿಂದ ದುಡಿದು ಹಣ ಗಳಿಸಿದ್ರೆ ಅಥವಾ ಸಂಪಾದಿಸಿದ್ರೆ, ಇನ್ನು ಕೆಲವರು ದಿಢೀರ್ ಶ್ರೀಮಂತಿಕೆಯ ಕನಸು ಕಟ್ಟಿ ಹಣಕ್ಕಾಗಿ ಏನೇನೋ ಮಾಡ್ತಾರೆ. ಹೀಗೆ ಫಾಸ್ಟ್ ಮನಿಗಾಗಿ ನಿಧಿ ಶೋಧನೆಗೆ ಹೊರಟು ಜೈಲು ಸೇರಿದವರ ಸ್ಟೋರಿಯೊಂದು ಇಲ್ಲಿದೆ. ಕಳೆದ ಒಂದು ವಾರದಿಂದ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಬೋಳೂರು ಗ್ರಾಮದ ಸರ್ಕಾರಿ ಅರಣ್ಯ ಪ್ರದೇಶದಲ್ಲಿ ಪ್ರತಿನಿತ್ಯ ಕಲ್ಲೊಂದಕ್ಕೆ ಪೂಜೆ ಮಾಡಿ ನಿಧಿಗಾಗಿ ಬಾವಿ ತೋಡುತ್ತಿದ್ದ ಕಾರವಾರ ಶಿರಾವಾಡ ಮೂಲದ ಹಿದಾಯತ್ ಅಬ್ದುಲ್ ಘನಿ, ರುಸ್ತುಂ ರಜಾಕ್ ಸಾಬ್, ಹರ್ಷದ್ ಅಲಿ ಹೈದರ್, ಸಫ್ರಜ್ ಹಬೀಬುಲ್ ಎಂಬುವರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದು ಈಗ ಕಂಬಿ ಇಳಿಸುತ್ತಿದ್ದಾರೆ. ಇವರ ಪೈಕಿ ರಜಾಕ್ ಎಂಬಾತನ ಮೈ ಮೇಲೆ ಶಿರಶಿಯ ಮಾರಿಕಾಂಬೆ ಬರುವುದಲ್ಲದೆ ಕನಸಿನಲ್ಲೂ ಬಂದು ಅರಣ್ಯದ ಈ ಜಾಗದಲ್ಲಿ ಬಾವಿ ತೋಡಲು ಸೂಚಿಸಿದಳಂತೆ. ಇಲ್ಲಿ ನಾನು ನೆಲೆಸಿದ್ದೇನೆ, ನಿರ್ದಿಷ್ಟ ಆಳಕ್ಕೆ ಬಾವಿ ತೋಡಿ ಅಲ್ಲಿ ಬರುವ ನೀರನ್ನ ನನ್ನ ಮೈ ಮೇಲೆ ಸಿಂಪಡಿಸು, ಆ ಬಳಿಕ ಇದೊಂದು ಪುಣ್ಯಕ್ಷೇತ್ರವಾಗುತ್ತದೆ ಎಂದು ದೇವಿ ಹೇಳಿದ್ದಳೆಂದು ತನಿಖೆಯ ವೇಳೆ ಈ ಕದೀಮರು ಬಾಯ್ಬಿಟ್ಟಿದ್ದಾರೆ. ಈ ರೀತಿಯ ಕಟ್ಟುಕತೆ ಹೇಳಿದು ಅಲ್ಲಿರುವ ಬಂಡೆಯೊಂದಕ್ಕೆ ಪೂಜೆ ಸಲ್ಲಿಸುತ್ತಾ ಕಳೆದ ಒಂದು ವಾರದಿಂದ ಈ ಕದೀಮರು ಸುಮಾರು 10 ರಿಂದ 20 ಅಡಿ ಆಳದ ಬಾವಿ ತೋಡಿದ್ರು. ಇದನ್ನು ಗಮನಿಸಿದ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಪ್ರಶಾಂತ್ ಕುಮಾರ್ ಕೆಸಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಜಯೇಶ್ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ನಾಯಕ್ ಸಿಬ್ಬಂದಿಗಳೊಂದಿಗೆ ದಾಳಿ ನಡೆಸಿ ಎಲ್ಲ ಆರೋಪಿಗಳನ್ನ ಬಂಧಿಸಿ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಮೀಸಲು ಅರಣ್ಯ ಪ್ರದೇಶಕ್ಕೆ ಅಕ್ರಮ ಪ್ರವೇಶ ಮಾಡಿ ಬಾವಿ ತೋಡಿದ ಹಿನ್ನೆಲೆ ಆರೋಪಿಗಳ ವಿರುದ್ಧ 1963ರ ಅರಣ್ಯ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು, ಎಲ್ಲ ಆರೋಪಿಗಳು ಜೈಲು ಕಂಬಿ ಎಣಿಸುವಂತಾಗಿದೆ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.